ಭವಿಷ್ಯದ ಸೌಂದರ್ಯ, ಸ್ವಚ್ಛತೆ, ರೋಗರಹಿತ ಜನಜೀವನವನ್ನ ಉದ್ದೇಶವಾಗಿಟ್ಟು ಸ್ಮಾರ್ಟ್ ಸಿಟಿ ಸಲಹಾ ಸಮಿತಿ ಸಭೆಯಲ್ಲಿ ಕುದ್ರೋಳಿ ಕಸಾಯಿಖಾನೆಯನ್ನ ಸುಸಜ್ಜಿತಗೊಳಿಸಲು ಸ್ಮಾರ್ಟ್ ಸಿಟಿ ಬೋರ್ಡ್ಗೆ ಸಲಹೆಯನ್ನ ನೀಡಿದೆ. ಸಲಹೆಯನ್ನ ಒಪ್ಪಿರುವ ಬೋರ್ಡ್ ಕೇಂದ್ರ ನಗರಾಭಿವೃದ್ಧಿ ಸಚಿವಾಲಯದ ಒಪ್ಪಿಗೆಗೆ ಕಳುಹಿಸಿದೆ. ತಾಕತ್ತಿದ್ದರೆ ಸಂಸದರು, ಶಾಸಕರು ಕೇಂದ್ರ ಸಚಿವರನ್ನ ಭೇಟಿಯಾಗಿ ಪ್ರಸ್ತಾವನೆಗೆ ಅಂಗೀಕಾರ ಮಾಡದಂತೆ ತಡೆಯಲಿ. ಇದು ಸ್ಮಾರ್ಟ್ ಸಿಟಿಯ ಯೋಜನೆಯಲ್ಲಿ 15 ಕೋಟಿ ರೂಪಾಯಿ ಕುದ್ರೋಳಿ ಕಸಾಯಿಖಾನೆಗೆ ನೀಡುವುದಾಗಿ ತಾನು ಈಗಾಗಲೇ ನೀಡಿರುವ ಹೇಳಿಕೆ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸುದ್ದಿಗೋಷ್ಠಿ ನಡೆಸಿ ನೀಡಿರುವ ಸ್ಪಷ್ಟೀಕರಣ. ಒಂದು ಸ್ವಚ್ಛವನ್ನು ನಗರವಾಗಿ ಮಾಡಬೇಕೆಂಬ ಉದ್ದೇಶ ಮತ್ತು ಶಾಶ್ವತವಾದ ಪರಿಹಾರವನ್ನು ಕಾಣಬೇಕಂತೇಳಿ ಇವತ್ತು ನಮ್ಮ ಮೀನುಗಾರಿಕೆ ಪ್ರದೇಶದಲ್ಲಿ ಕೂಡ ಇವತ್ತಿದೆ. ಆ ಸೈಡ್ ನೀವು ಏನಾದರೂ ಒಂದು ನಮ್ಮ ದೊಡ್ಡ ಮಟ್ಟದ ಹಲ್ಲ ನೋಡಿದರೆ ಎಲ್ಲ ವಸ್ತುಗಳಲ್ಲಿ ಅಲ್ಲಿ ಕೂಡ STP ಪ್ಲಾನ್ ಮಾಡಬೇಕು, ಅದನ್ನು ಕೂಡ ಕವರ್ ಮಾಡಬೇಕು. 3rd ಸ್ಟೇಜ್ಗೆ ನಾವು ಫ್ಲೋಟಿಂಗ್ ಜಟ್ಟಿ ಮಾಡಬೇಕು. ಅದರಲ್ಲಿ ಕೂಡ ನಾವು ಸ್ಮಾರ್ಟ್ ಸಿಟಿಲಿ ಬೇಕಾದಷ್ಟು ಅದಕ್ಕೆ 50 ಕೋಟಿ ಜಾಸ್ತಿ ಅನ್ನೋದನ್ನಲ್ಲಿ ನಾವು ಖರ್ಚು ಮಾಡಲಿಕ್ಕೆ ನಾವು ಪ್ಲಾನ್ ಮಾಡಿದ್ದೇವೆ. ಅಲ್ಲಿಯೂ ಕೂಡ ಸ್ವಚ್ಛತೆಗೆ, ಹೈಜೆನಿಕ್ಕಿಗೆ ನಾವು ಯಾಕೆ ಅಲ್ಲಿ ಮೀನು ಯಾರು ನಾವು ತಿನ್ನೋದು, ಆ ಹೈಜೆನಿಕ್ ಫುಡ್ ಇವತ್ತು ಬರಬೇಕೆಂಬ ಇವತ್ತು ಉದ್ದೇಶದಿಂದ ಅದಕ್ಕಾಗಿ ಬಹುಶಃ ನನ್ನ ಸಲಹೆಯನ್ನು ಮಾತ್ರ ನಾನು ಕೊಟ್ಟಿದ್ದೆ. ಈ ಸಲಹೆಯನ್ನು ನೋಡಿಕೊಂಡು ಅದನ್ನು ಬೋರ್ಡ್ ಮೀಟಿಂಗ್ಗೆ ತರುವುದು, ಬೋರ್ಡಲ್ಲಿ ತೀರ್ಮಾನ ಆಗೋದು ಬೇಕಾ ಬೇಡ ಅಂತೇಳಿ. ಈ ಬೋರ್ಡ್ ಮೀಟಿಂಗ್ನಲ್ಲಿ ಕಮಿಷನರ್, DC, ನಮಗೆ ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಪೊನ್ನುರಾಜು, ನಮ್ಮ ಮೇಯರ್, 2 ಕಾರ್ಪೊರೇಟರ್ ಪ್ಲಸ್ ವಿರೋಧ ಪಕ್ಷದ ಪ್ರತಿಪಕ್ಷದ ನಾಯಕ ಈಸ್ ಒನ್ ಆಫ್ ದ ಮೆಂಬರ್. ಆ ಬೋರ್ಡ್ ಮೀಟಿಂಗ್ನಲ್ಲಿ ಬರೀ ಒಂದು ಪಾರ್ಕಿಗೆ ಮಾತ್ರ ಯಾರು ಅಬ್ಜೆಕ್ಷನ್ ಮಾಡಿದ ಹೊರತು ಬೇರೆ ಯಾವುದಕ್ಕೂ ಕೂಡ ಅಬ್ಜೆಕ್ಷನ್ ಮಾಡಲಿಲ್ಲ. ಯಾರು ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ ಅವರ ಸದಸ್ಯರು ಮತ್ತು ಪ್ರತಿಪಕ್ಷದ ಮುಖಂಡರು ಅದರಲ್ಲಿ ಇದ್ರಲ್ಲ ಆ ಬೋರ್ಡ್ ಮೀಟಿಂಗಲ್ಲಿ, ಯಾಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಕೂಡ ನೈಜವಾದ ಪರಿಸ್ಥಿತಿ ಏನಂತ ಗೊತ್ತಿತ್ತು. ನಾವು ಕೊಟ್ಟದ್ದು ಸಲಹೆ ಮಾತ್ರ, ಬೋರ್ಡ್ ಅದನ್ನು ಅಪ್ರೂವ್ ಮಾಡಿದೆ. ಅದೀಗ ಎಲ್ಲಿಗೆ ಹೋಗಿದೆ ಅಂತ ಹೇಳಿದ್ರೆ ಮಿನಿಸ್ಟರ್ ಆಫ್ ಅರ್ಬನ್ ಡೆವಲಪ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಹೋಗಿದೆ ನಮ್ಮ ಪ್ರಪೋಸಲ್. ಅದನ್ನೊಂದು ನಿಲ್ಲಿಸ್ತೇನೆ. ಸ್ಮಾರ್ಟ್ ಸಿಟಿಯ ವಿವಿಧ ಯೋಜನೆಗಳಿಗೆ ಮಂಗಳೂರು ನಗರದ ಸ್ವಚ್ಛತೆ ಪರಿಸರವನ್ನ ಉದ್ದೇಶವಾಗಿಟ್ಟು ಹಲವು ಸಲಹೆ ಸೂಚನೆ ಬೋರ್ಡ್ಗೆ ನೀಡಿದೆ. ಅದರಲ್ಲಿ ಕುದ್ರೋಳಿಯ ಕಸಾಯಿಖಾನೆ ಸುಸಜ್ಜಿತಗೊಳಿಸುವುದು ಸೇರಿದೆ. ಸ್ವಚ್ಛ ನಗರ ನಿರ್ಮಾಣವಾಗಬೇಕಾದರೆ ಘನತ್ಯಾಜ್ಯ ಎಲ್ಲಿ ಉತ್ಪತ್ತಿಯಾಗುತ್ತಿದೆಯೋ ಅಲ್ಲಿಯೇ ಅದಕ್ಕೆ ಶಾಶ್ವತ ಪರಿಹಾರ ಸಿಗಬೇಕು. ಕಸಾಯಿಖಾನೆಯಲ್ಲಿ ಅಸಹ್ಯಕರ ಸ್ಥಿತಿ ಇರುವುದರಿಂದ ಅದನ್ನು ಆರೋಗ್ಯಕರವಾಗಿಸುವ ನಿಟ್ಟಿನಲ್ಲಿ ಸ್ಮಾರ್ಟ್ ಸಿಟಿಯ ನಿಯಮಾನುಸಾರ 15 ಕೋಟಿ ರೂಪಾಯಿ ಮೀಸಲಿಡಲು ಸಲಹೆಯನ್ನ ನೀಡಿದೆ ಎಂದು ಸಚಿವರು ಹೇಳಿದರು.